ನಮಸ್ತೆ ಎಲ್ರಿಗೂ. ಈ ಕಣ್ಣಿನ ಕೆಳಭಾಗದಲ್ಲಿ ಕಪ್ಪಾಗಿರುತ್ತಲ್ವಾ, ಅಂಡರ್ ಐ ಡಾರ್ಕ್ ಸರ್ಕಲ್ ಅಂತ ಹೇಳ್ತೀವಿ. ಅದನ್ನ ಬೇಗ ಕಮ್ಮಿ ಮಾಡೋದಕ್ಕೆ, ಹಾಗೇನೆ ಈ ಕಣ್ಣಿನ ಕೆಳಭಾಗದಲ್ಲಿ ರಿಂಕಲ್ಸ್ ಅಥವಾ ಫೈನ್ ಲೈನ್ಸ್ ಬೀಳುತ್ತೆ, ಅದನ್ನು ಕೂಡ ಕಮ್ಮಿ ಮಾಡೋದಕ್ಕೆ ಯಾವುದಾದ್ರೂ ಅತ್ಯುತ್ತಮವಾಗಿರುವಂಥ ಕ್ರೀಮ್ ಇದ್ರೆ ರೆಫರ್ ಮಾಡಿ ಮೇಡಮ್ ಅಂತ ನನ್ನ ವ್ಯೂವರ್ಸ್ ಕೇಳಿದ್ರು. ಇವತ್ತಿನ ವಿಡಿಯೋದಲ್ಲಿ ಕಣ್ಣಿನ ಕೆಳಭಾಗದಲ್ಲಿರುವಂತಹ ಕಪ್ಪಾಗಿರುವ ಡಾರ್ಕ್ ಸರ್ಕಲ್ ಅನ್ನು ತುಂಬಾ ಬೇಗ ಕಮ್ಮಿ ಮಾಡುವಂತ, ಹಾಗೇನೆ ಫೈನ್ ಲೈನ್ಸ್ ಅನ್ನು ಕಮ್ಮಿ ಮಾಡುವಂತ ಅತ್ಯುತ್ತಮವಾಗಿರುವಂತ ಒಂದು ಕ್ರೀಮ್ ಬಗ್ಗೆ ಹೇಳ್ತಾ ಇದ್ದೇನೆ. ನ್ಯಾಚುರಲ್ ಆಗಿರುವಂತದ್ದು, ಟಾಪ್ ಸೆಲ್ಲಿಂಗ್ ಕ್ರೀಮ್ ಇದು. ನೈಕಾದಲ್ಲಿ ಇದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಅದೆಲ್ಲದಕ್ಕಿಂತ ಮುಂಚೆ ನಿಮಗೆ ಒಂದು ಅತ್ಯುತ್ತಮವಾಗಿರುವಂತಹ ಮನೆಮದ್ದನ್ನು ಕೂಡ ಹೇಳ್ತಾ ಇದ್ದೇನೆ. ಯಾಕಂತಂದ್ರೆ ಎಲ್ರಿಗೂ ಕ್ರೀಮ್ ತಗೊಳ್ಳೋದಕ್ಕೆ ಇಷ್ಟ ಆಗಲ್ಲ, ಅಂತವರಿಗೆ ಈ ಮನೆಮದ್ದನ್ನು ಕೂಡ ಟ್ರೈ ಮಾಡ್ಬೋದು. ಫಸ್ಟ್ ನಾವು ಮನೆಯಿಂದನೇ ಹೋಗೋಣ. ಮೊದಲಿಗೆ ಎಲ್ಲದಕ್ಕಿಂತ ಮೊದಲಿಗೆ ಏನು ಅಂತಂದ್ರೆ, ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಯಾಕೆ ಬರುತ್ತೆ? ನಾವು ನಿದ್ದೆ ಚೆನ್ನಾಗಿ ಮಾಡಿಲ್ಲದಿದ್ರೆ, ನೀರು ಚೆನ್ನಾಗಿ ಕುಡಿದಿಲ್ಲದಿದ್ರೆ, ತುಂಬ ಹೊತ್ತು ಲ್ಯಾಪ್ಟಾಪ್ ಅಥವಾ ನಾವು ಮೊಬೈಲನ್ನು ನೋಡ್ತಾ ಇದ್ರೆ, ಟಿವಿಯನ್ನು ನೋಡ್ತಾ ಇದ್ರೆ, ಹಾಗೆ ಕೆಲವರಿಗೆ ಸ್ಟ್ರೆಸ್ಸಿಂದ, ಕೆಲವರಿಗೆ ಜೆನೆಟಿಕ್ ಆಗಿ ಈ ಕಣ್ಣಿನ ಕೆಳಭಾಗದಲ್ಲಿ ಬ್ಲ್ಯಾಕ್ ಸರ್ಕಲ್ ಅಥವಾ ಅಂಡರ್ ಐ ಡಾರ್ಕ್ ಸರ್ಕಲ್ ಬರುತ್ತೆ. ಹಾಗಾದ್ರೆ ಸಿಂಪಲ್ ಆಗಿ ಇದನ್ನ ಹೋಗ್ಲಾಡಿಸ್ಬೇಕು, ಕಮ್ಮಿ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು? ಒಂದು, ಚೆನ್ನಾಗಿ ನಿದ್ದೆ ಮಾಡಬೇಕು. 7 ರಿಂದ 8 ಗಂಟೆ ಆದರೂ ನಿದ್ದೆ ಮಾಡಬೇಕು. ಚೆನ್ನಾಗಿ ನೀರು ಕುಡಿಬೇಕು. ತರಕಾರಿ, ಹಣ್ಣು ಹಂಪಲು, ಜ್ಯೂಸನ್ನು ಜಾಸ್ತಿ ತಿನ್ನಬೇಕು ಅಥವಾ ಜಾಸ್ತಿ ಕುಡಿಬೇಕು. ಟಿವಿ, ಮೊಬೈಲ್, ಲ್ಯಾಪ್ಟಾಪ್ ನೋಡೋದಕ್ಕೆ ಲಿಮಿಟ್ ಇರಬೇಕು. ಎಷ್ಟು ಬೇಕಷ್ಟು ಮಾತ್ರ ನೋಡಬೇಕು. ಇನ್ನೂ ಒಂದು ಹೇಳ್ತೀನಿ, ಈ ಜೆನೆಟಿಕ್ ಆಗಿ ಕೆಲವರಿಗೆ ಅಂಡರ್ ಐ ಡಾರ್ಕ್ ಸರ್ಕಲ್ ಇರುತ್ತೆ. ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಇದ್ದರೆ ಅದು ಕೂಡ ಕೆಲವರಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಅಂಥವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ಇನ್ನು ಕೆಲವರಿಗೆ ಅಂದರೆ ಈ ಮಕ್ಕಳಲ್ಲಿ ಹೆಚ್ಚಾಗಿ ಮೂಗಲ್ಲಿ ಏನಾದರೂ ಬ್ಲಾಕ್ ಇದ್ರೂ ಕೂಡ ಈ ಅಂಡರ್ ಐ ಡಾರ್ಕ್ ಸರ್ಕಲ್ ಬರುತ್ತೆ. ಅಂಥವ್ರಿಗೆ ಏನೂ ಮಾಡೋಕ್ಕಾಗಲ್ಲ. ನಾವು ಡಾಕ್ಟರ್ ಹತ್ರ ಹೋಗಿ ಅವ್ರು ಹೇಳಿದಾಗ ಏನಾದರೂ ಅದಕ್ಕೆ ಮೆಡಿಸಿನು ಅಥವಾ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಅದು ಬಿಟ್ಟು ಲೈಫ್ ಸ್ಟೈಲಿಂದ ನಾವು ತರಿಸ್ಕೊಂಡ ಅಂಡರ್ ಐ ಡಾರ್ಕ್ ಸರ್ಕಲನ್ನು ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡೋದ್ರ ಮೂಲಕ ಕಮ್ಮಿ ಮಾಡ್ಬೋದು. ಈಗ ತುಂಬ ಬೇಗ ಕಮ್ಮಿ ಆಗಬೇಕು ಅಂತಂದರೆ ಏನು ಮಾಡಬೇಕು? ಯಾವುದಾದ್ರೂ ಮನೆಮದ್ದು? ತುಂಬ ಮನೆಮದ್ದಿದೆ. ಅದರಲ್ಲಿ ಒಂದು ಬೆಸ್ಟ್ ಅನ್ನುವಂಥದ್ದನ್ನು ಕೆಲವುದನ್ನು ಹೇಳ್ತಾ ಇದ್ದೇನೆ. ಅದರಲ್ಲಿ ಒಂದು ನಂದು ಮೋಸ್ಟ್ ಫೇವ್ರೇಟ್, ಕೆಲವೊಂದ್ಸರಿ ನಾನು ಟ್ರೈ ಮಾಡ್ತಾ ಇರ್ತೇನೆ. ಅದು ಏನು ಅಂತಂದರೆ, ಸೌತೆಕಾಯಿ ಬರುತ್ತಲ್ವಾ, ಸೌತೆಕಾಯಿಯನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಳ್ಳಿ. ಸಿಪ್ಪೆ ತೆಗೆಯುವಂಥ ಅವಶ್ಯಕತೆ ಇಲ್ಲ, ತೊಳ್ಕೊಳ್ಳಿ. ಆದರೆ ತೊಳ್ಕೊಂಡು ಸ್ಲೈಸ್ ಮಾಡಬೇಕು. 2 ತುಂಡು ಮಾಡಿಕೊಂಡು ಒಂದು ಬೌಲಲ್ಲಿ ನೀರು ತಗೊಂಡು ಆ 2 ತುಂಡನ್ನು ರೌಂಡಾಗಿ ಕಟ್ ಮಾಡಬೇಕು. ಆ 2 ತುಂಡು ಮಾಡಿರೋ ಸೌತೆಕಾಯಿ ತುಂಡನ್ನು ಆ ಬೌಲಲ್ಲಿ ಹಾಕಿ, ನೀರಲ್ಲಿ ಹಾಕಿ ಅರ್ಧ ಗಂಟೆ ನೀವು ಫ್ರಿಜ್ಜಲ್ಲಿ ಇಟ್ಬಿಡಿ. ಯಾಕಂತಂದ್ರೆ ಅದು ಕೂಲ್ ಆಗಬೇಕು. ಅದಾದ ನಂತರ ಆ ಕೂಲ್ ಆಗಿರುವಂತಹ ಸೌತೆಕಾಯಿಯನ್ನು ನಮ್ಮ ಕಣ್ಣಿನ ಮೇಲೆ ಇಟ್ಟು ಒಂದು 10 ನಿಮಿಷ ಬಿಟ್ಬಿಡ್ಬೇಕು. ದಿನ ಒಂದು 5 ರಿಂದ 10 ನಿಮಿಷ ನೀವು ಈ ಥರ ಮಾಡಿದರೆ 1 ವಾರದಲ್ಲಿ ಡಾರ್ಕ್ ಸರ್ಕಲ್ ಕಮ್ಮಿ ಆಗಿರುತ್ತೆ. ಹಾಗೆಯೇ ಫೈನ್ ಲೈನ್ಸ್ ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಕಣ್ಣು ಕೂಡ ರಿಫ್ರೆಶ್ ಆಗುತ್ತೆ. ಇದು ಒಂದು. ಇನ್ನೊಂದು ಏನು ಅಂತಂದರೆ, ಅಲೋವೆರಾ ಜೆಲ್ ಮತ್ತು ಸೌತೆಕಾಯಿ ರಸ. ಅಂದರೆ 1 ಟೀ ಸ್ಪೂನ್ ಅಷ್ಟು ಅಲೋವೆರಾ ಜೆಲ್, 1 ಟೀ ಸ್ಪೂನ್ ಅಷ್ಟು ಸೌತೆಕಾಯಿ ರಸನ ತಗೊಂಡು ಮಿಕ್ಸ್ ಮಾಡಿ ಕಣ್ಣಿನ ಸುತ್ತ ನೀಟಾಗಿ ಹಚ್ಕೋಬೇಕು. ಹಚ್ಬಿಟ್ಟು ಅದನ್ನ ಒಂದು 10 ರಿಂದ 15 ನಿಮಿಷ ಬಿಟ್ಟು ನಾವು ತೊಳ್ಕೊಬಹುದು. ಇದರಿಂದ ಕೂಡ ಡಾರ್ಕ್ ಸರ್ಕಲ್ ತುಂಬ ಬೇಗ ಕಮ್ಮಿ ಆಗುತ್ತೆ. ಇದನ್ನ ಕೂಡ ನಾವು ಡೈಲಿ ಮಾಡ್ಬೋದು. ಇದರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಏನೂ ಸೈಡ್ ಎಫೆಕ್ಟ್ ಇಲ್ಲ. ಇದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಆದರೂ ಕೂಡ ಕೆಲವರಿಗೆ ಅಲೋವೆರಾ ಜೆಲ್ ನೀವು ಮಾರ್ಕೆಟಿಂದ ತರೋದಾದ್ರೆ 100% ಪ್ಯೂರ್ ಆಗಿರೋದನ್ನು ಉಪಯೋಗ ಮಾಡಿ. ಏನಾದರೂ ಅಲರ್ಜಿ ಆಗುತ್ತೆ ಅಂತ ನಿಮ್ಗೆ ಅನ್ನಿಸಿದ್ರೆ ನೀವು ಅದನ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಮಾರ್ಕೆಟಲ್ಲಿ ಇರುವಂಥ ಬೆಸ್ಟ್ ಕ್ರೀಮ್ಗಳು ಯಾವುದು? ಇವತ್ತೊಂದು ಅದ್ಭುತವಾಗಿರುವಂಥ ಕ್ರೀಮ್ ಬಗ್ಗೆ ಹೇಳ್ತೇನೆ. ಇದು ನೈಕಾದಲ್ಲಿ ಈ ಅಂಡರ್ ಐ ಡಾರ್ಕ್ ಸರ್ಕಲ್ ಕ್ರೀಮ್ ಅಂತ ಸರ್ಚ್ ಮಾಡಿದಾಗ ಟಾಪ್ ಸೆಲ್ಲಿಂಗಲ್ಲಿದೆ. ತುಂಬ ಚೆನ್ನಾಗಿದೆ. ಇದರ ಫೀಡ್ಬ್ಯಾಕ್. ಅರೋಮಾ ಮ್ಯಾಜಿಕ್ ಅನ್ನುವಂಥ ಒಂದು ಬ್ರ್ಯಾಂಡ್ ಕಂಪ್ಲೀಟ್ ಆಗಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗ ಮಾಡಿಕೊಂಡು ಈ ಅಂಡರ್ ಐ ಜೆಲ್ಲನ್ನು ರೆಡಿ ಮಾಡಿದ್ದಾರೆ. ಇದು ಜೆಲ್ ಟೈಪ್ ಇದೆ, ಕ್ರೀಮ್ ಅಲ್ಲ. ಇದರಲ್ಲಿ ನಿಮಗೆ ಸೌತೆಕಾಯಿ, ಅಲೋವೆರಾದ ಅಂಶಗಳು ಅಥವಾ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಇದನ್ನೆಲ್ಲ ಉಪಯೋಗ ಮಾಡ್ಕೊಂಡು ಮಾಡಿರುವಂಥದ್ದು. ವ್ಯೂವರ್ಸ್ ಫೀಡ್ಬ್ಯಾಕ್ ಕೂಡ ತುಂಬ ಚೆನ್ನಾಗಿದೆ. ತುಂಬ ನಿಮಗೆ ಬಜೆಟ್ ಫ್ರೆಂಡ್ಲಿ ಇದೆ. ನಿಮಗೆ 200-250 ರೂಪಾಯಿ ಒಳಗಡೆ ಇದು ಸಿಗುತ್ತೆ. ಇದರ ಫೀಡ್ಬ್ಯಾಕ್ ಅಂತೂ ಸಕ್ಕ ಚೆನ್ನಾಗಿದೆ. ನಾನು 2 ಸರಿ ಚೆಕ್ ಮಾಡಿದ್ದೇನೆ ಎಲ್ಲ ಫೀಡ್ಬ್ಯಾಕನ್ನು. ಈ ಜೆಲ್ಲನ್ನು ನೀವು ಬೆಳಗ್ಗೆ ಅಥವಾ ರಾತ್ರಿ ಲೈಟಾಗಿ 1 ಡಾಟ್ ಅಷ್ಟು ತಗೊಂಡು ಈ ಬೆರಳಿಂದ ಕರೆಕ್ಟಾಗಿ ಕಣ್ಣಿನ ಸುತ್ತ ಹಚ್ಚಿ ಬಿಡಬೇಕು. ನೀವು ತೊಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಒಂದ್ಸರಿ ಅಥವಾ ಸಾಯಂಕಾಲ ಒಂದ್ಸರಿ ಮಾಡ್ಬೋದು. ದಿನಕ್ಕೆ ಒಂದ್ಸರಿ ನೀವು ಫಸ್ಟ್ ಟ್ರೈ ಮಾಡಿ. ಯಾಕಂತಂದ್ರೆ ಎಲ್ಲರ ಸ್ಕಿನ್ ಟೈಪ್ ಒಂದೇ ಥರ ಇರಲ್ಲ. ಕೆಲವರಿಗೆ ಏನಾದರೂ ಇರಿಟೇಷನ್ ಆಯಿತು ಅಂತಂದರೆ ಸ್ಟಾಪ್ ಮಾಡಿ. ಪ್ಯಾಚ್ ಟೆಸ್ಟ್ ಮಾಡದೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದು ನ್ಯಾಚುರಲ್ ಆಗಿರಲಿ, ಯಾವುದೇ ಆಗಿರಲಿ, ಅಥವಾ ಮನೆಮದ್ದು ಬೇಕಾದರೂ ಆಗಿರಲಿ. ಕೈಗೆ ಹಚ್ಚಿ ಸ್ವಲ್ಪ ಹೊತ್ತು ಬಿಡಿ, ಅದು ಒಂದಿನ ಬಿಡಿ. ಅದಾದ ನಂತರ ನಿಮ್ಗೆ ಗೊತ್ತಾಗುತ್ತೆ ಏನೂ ಇರಿಟೇಷನ್ ಇಲ್ಲ, ಸೂಟ್ ಆಗುತ್ತೆ ಅಂತಂದರೆ ಅದಾದ ನಂತರ ಹಚ್ಕೊಳ್ಳಿ.
ಹಾಗೆಯೇ ನಾನು ರೆಕಮೆಂಡ್ ಮಾಡುವಂಥ ಪ್ರಾಡಕ್ಟ್ಗಳನ್ನು ಕೂಡ ಅಷ್ಟೇ ಮೇಡಮ್ ಹೇಳಿದ್ರು ಅಂತ ಬೈ ಮಾಡೋಕ್ಕೆ ಹೋಗಬೇಡಿ. ನೀವು ಕೂಡ ಫೀಡ್ಬ್ಯಾಕ್ ವ್ಯೂವರ್ಸ್ ಫೀಡ್ಬ್ಯಾಕನ್ನು ಚೆಕ್ ಮಾಡಿಕೊಂಡು ಬೈ ಮಾಡ್ಕೊಳ್ಳಿ. ನಿಮಗೆ ಓಕೆ ಅಂತ ಅನ್ನಿಸಿದ್ರೆ ಮಾತ್ರ. ನಾನು ಖಂಡಿತವಾಗ್ಲೂ ಬೆಸ್ಟ್ ಇರುವಂಥದ್ದನ್ನೇ ರೆಕಮೆಂಡ್ ಮಾಡ್ತೀನಿ, ಅದರಲ್ಲಿ ಡೌಟ್ ಬೇಡ. ಇದರ ಜೊತೆಗೆ ಡಾಟ್ ಆ್ಯಂಡ್ ಕೀ ಅವ್ರದ್ದು ಒಂದು ಕ್ರೀಮ್ ಅಥವಾ ಜೆಲ್ ಏನೋ ಇದೆ. ಹಾಗೆಯೇ ಎಮ್ ಕೆಫೈನ್ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ, ಅವ್ರದ್ದು ಕೂಡ ಇದೆ. ಅದೆರಡರದ್ದು ಲಿಂಕ್ ಹಾಕಿರ್ತೀನಿ. ಹಾಗೆಯೇ ಈ ಅರೋಮಾ ಮ್ಯಾಜಿಕ್ ಅಂತ ಏನು ಹೇಳ್ತಾರೆ ಅದರದ್ದು ಲಿಂಕ್ ಕೂಡ ಈ ವಿಡಿಯೋದಲ್ಲಿ ಹಾಕ್ತೀನಿ. ನೀವು ಬೇಕು ಅಂತಂದರೆ ಆನ್ಲೈನಲ್ಲಿ ಬೈ ಮಾಡ್ಬೋದು. ಇಲ್ಲದ್ರೆ ನಿಯರ್ ಬೈ ಮೆಡಿಕಲ್ ಸ್ಟೋರ್ಗಳಲ್ಲಿ ಚೆಕ್ ಮಾಡಿ, ಅಥವಾ ನಿಮಗೆ ಕಾಸ್ಮೆಟಿಕ್ಸ್ ಅಂಗಡಿಗಳಿರುತ್ತಲ್ವ ಅಲ್ಲಿ ಚೆಕ್ ಮಾಡಿ, ಸಿಗ್ಬೋದು. ಆನ್ಲೈನಲ್ಲಂತೂ ಖಂಡಿತವಾಗ್ಲೂ ಸಿಗುತ್ತೆ. ನೈಕಾದಲ್ಲಿ ನಾನು ಚೆಕ್ ಮಾಡಿದ್ದೀನಿ ಇದೆ, ಅಮೆಝಾನಲ್ಲೂ ಕೂಡ ಚೆಕ್ ಮಾಡಿದ್ದೇನೆ ಇದೆ. ಫೀಡ್ಬ್ಯಾಕ್ ಕೂಡ ತುಂಬ ಚೆನ್ನಾಗಿದೆ. ಸೊ ಅಂಡರ್ ಐ ಡಾರ್ಕ್ ಸರ್ಕಲ್ ಬೇಗ ಕಮ್ಮಿ ಆಗಬೇಕು ಅಂತಂದರೆ ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ಒಳ್ಳೊಳ್ಳೆ ಆಹಾರಗಳನ್ನು ತಿನ್ನಿ. ಹಾಗೆಯೇ ಕಣ್ಣಿಗೆ ರೆಸ್ಟ್ ಕೊಡಿ, ಜಾಸ್ತಿ ಟೆನ್ಷನ್ ತಗೋಬೇಡಿ. ಹಾಗೆಯೇ ಅದನ್ನ ಕಣ್ಣನ್ನು ಪ್ರೊಟೆಕ್ಟ್ ಮಾಡುವಂತಹ ಈ ಕುಕುಂಬರ್ ಅಂದರೆ ಸೌತೆಕಾಯಿ ಇಟ್ಟು ರಿಫ್ರೆಶ್ ಮಾಡ್ಕೊಳ್ಳೋದು, ಹಾಗೆಯೇ ಒಳ್ಳೆ ಕ್ರೀಮನ್ನು ಹಚ್ಚೋದು, ಇದೆಲ್ಲದನ್ನು ಮಾಡಿ ಹೊರಗಡೆ ಹೋಗುವಾಗ ಕಂಪಲ್ಸರಿಯಾಗಿ ಮುಖಕ್ಕೆ ಸನ್ಸ್ಕ್ರೀನ್ ಲೋಷನನ್ನು ಹಚ್ಚೋದಕ್ಕೆ ಮರಿಬೇಡಿ. ಯಾಕಂತಂದರೆ ನಾವು ಬಿಸಿಲಿಗೆ ಜಾಸ್ತಿ ಓಡಾಡಿದರೂ ಕೂಡ ಕಣ್ಣು ಟಯರ್ಡ್ ಆಗುತ್ತೆ. ಹಾಗೆಯೇ ನಿಮಗೆ ಕಣ್ಣಿನ ಕೆಳಗಡೆ ರಿಂಕಲ್ಸ್, ಡಾರ್ಕ್ ಸರ್ಕಲ್ ಜಾಸ್ತಿ ಬರುತ್ತೆ. ಏನನ್ನಾದರೂ ಟ್ರೈ ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಕಂಪಲ್ಸರಿ ಮಾಡಿಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಿಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.